ಅರೆಭಾಷೆ ಎನ್ನುವುದು ಕೂಡ ಸುಂದರ ಭಾಷೆಯಾಗಿದೆ. ಪ್ರತಿಯೊಂದು ಭಾಷೆ ಉಳಿಯಬೇಕಾದರೆ ಅದಕ್ಕೆ ಪ್ರೋತ್ಸಾಹ ಸಿಗಬೇಕಾಗಿದೆ. ಮನೆಯಲ್ಲಿ ಭಾಷೆಯನ್ನು ಮಾತನಾಡುವ ಮೂಲಕ ಅದಕ್ಕೆ ಉತ್ತೇಜನ ನೀಡಬೇಕಾಗಿದೆ. ಕಿರುನಾಟಕ ಹಾಗೂ ಕಾಮಿಡಿ ಶೋ ಮುಖಾಂತರ ಭಾಷೆಯನ್ನು ಉಳಿಸಲು ಸಾಧ್ಯ ಎಂದು ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಸ್ಟ್ಯಾನಿ ಆಲ್ವರಿಸ್ ಅವರು ಹೇಳಿದ್ದಾರೆ. ಅವರು ನಗರದ ಮಣ್ಣಗುಡ್ಡದಲ್ಲಿರುವ ವಿ4 ನ್ಯೂಸ್ ಸ್ಟುಡಿಯೋದಲ್ಲಿ ಅರೆಭಾಷೆ ಕಾಮಿಡಿ ರಿಯಾಲಿಟಿ ಶೋಗೆ ಆಯ್ಕೆಯಾದ ತಂಡಗಳಿಗೆ ಹಮ್ಮಿಕೊಂಡ ತರಬೇತಿ ಕಾರ್ಯಾಗಾರದಲ್ಲಿ ಮಾತನಾಡಿದರು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ವಿ4 ನ್ಯೂಸ್ ಹಾಗೂ ಎಂಬಿ ಫೌಂಡೇಶನ್ನ ಸಹಯೋಗದಲ್ಲಿ ಅರೆಭಾಷೆ ಕಾಮಿಡಿ ರಿಯಾಲಿಟಿ ಶೋ ನಡೆಯಲಿದ್ದು, ಅದರ ಅಂಗವಾಗಿ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವು ಯಶಸ್ಸನ್ನು ಗಳಿಸಲಿ, ಅರೆಭಾಷೆ ಕಲಾವಿದರಿಂದಲೇ ಸಿನಿಮಾ ಒಂದು ಶೀಘ್ರದಲ್ಲೇ ತೆರೆಗೆ ಬರಲಿ ಎಂದು ಹಾರೈಸಿದರು. ಕಾರ್ಯಾಗಾರಗಳನ್ನು ಅಥವಾ ಪ್ರಹಸನಗಳನ್ನು ಮಾಡುವ ಬಗ್ಗೆ ಈ ತರಬೇತಿಯನ್ನು ಇವತ್ತು ಇಲ್ಲಿ ಇಟ್ಟುಕೊಂಡಿದ್ದಾರೆ ಅನ್ನೋ ವಿಷಯ ತಿಳಿಯಿತು. ಭಾಳ ಸಂತೋಷ. ಅರೆಭಾಷೆ ಅನ್ನೋದು ಒಂದು ವಿಶಿಷ್ಟ ಭಾಷೆ. ಹೇಗೆ ಕೊಂಕಣಿ, ತುಳು ಇಲ್ಲಿನ ಮೂಲ ಭಾಷೆ ಆದರೂ ಕೊಂಕಣಿ ಕೂಡ ಒಂದು ಚಿಕ್ಕ ಭಾಷೆ. ಸ್ವಲ್ಪ ಜನ ನಾವಿರೋದು ಕೊಂಕಣಿಗರು ಕೂಡ, ಒಂದು 25 ಲಕ್ಷ ಜನರು ಇದ್ದೇವೆ ಕರ್ನಾಟಕದಲ್ಲಿ. ಅದು ಗೋವಾ ರಾಜ್ಯ. ಕರ್ನಾಟಕದಲ್ಲಿ ನಾವು 25 ಲಕ್ಷ, ಗೋವಾಗೆ ಅದರಿಂದ ಕಮ್ಮಿ ಇದ್ದಾರೆ. ಏನಾದರೂ ಆಗಲಿ, ಅರೆಭಾಷೆ ಕೂಡ ಒಂದು ಸುಂದರವಾದ ಭಾಷೆ. ಅದರಲ್ಲಿ ಕೂಡ ತುಳು ಶಬ್ದಗಳು, ಕನ್ನಡ ಶಬ್ದಗಳು ಜಾಸ್ತಿ ಬರೋದಿಲ್ಲ. ಆದರೂ ನಿಮ್ಮ ಅಧ್ಯಕ್ಷರು ನನಗೆ ಮತ್ತು ಅರೆಭಾಷೆ ಅಕಾಡೆಮಿ ಅಧ್ಯಕ್ಷರು ಮತ್ತು ನಾನು ಜೊತೆಯಲ್ಲಿ ಇರೋದರಿಂದ ಮಾತನಾಡುವ ಕೇಳಲಿಕ್ಕೆ ಭಾಳ ಸಂತೋಷ ಆಗ್ತಾಯಿದೆ. ಸಾಧಾರಣ ಕೊಡವ ಭಾಷೆ ಕೂಡ ಹತ್ತಿರ ನಿಮ್ಮ ಅರೆಭಾಷೆ ಹಾಗೆ ಇದೆ. ಪ್ರತಿಯೊಂದು ಭಾಷೆ ಉಳಿಬೇಕಾದ್ರೆ ಅದನ್ನು ನಾವು ಮಾತನಾಡಬೇಕು. ಈಗ ತಾನೇ ತಾರನಾಥ್ ಗಟ್ಟಿ ಅವರು ತುಳು ಅಕಾಡೆಮಿ ಅಧ್ಯಕ್ಷರು ಹೇಳಿದರು, ಭಾಷೆಗಳು ಅಳಿದು ಹೋಗ್ತಾ ಇವೆ ಅಂತ ಹೇಳಿ. ಈ ಭಾಷೆಗಳು ಅಳಿದು ಹೋಗುವಂತಹ ಏನು ಹೇಳ್ತಾರೆ ದುಃಖ ಪ್ರತಿಯೊಂದು ಭಾಷೆಗಳಲ್ಲೂ ಇದೆ. ಕನ್ನಡದಲ್ಲೂ ಇದೆ, ತುಳುವಿನಲ್ಲೂ ಇದೆ, ಕೊಂಕಣಿಯಲ್ಲೂ ಇದೆ, ಬ್ಯಾರಿ ಭಾಷೆಯಲ್ಲೂ ಇದೆ. ಯಾಕಂತ ಹೇಳಿದರೆ ಈಗಿನ ವಿದ್ಯಾಭ್ಯಾಸ, ಪ್ರಪಂಚ ಗ್ಲೋಬಲೈಸೇಷನ್ನ ಕಡೆಗೆ ನೋಡ್ತಾ ನಮ್ಮ ಮಕ್ಕಳೆಲ್ಲ ಆ ಸೈಡ್ ನೋಡ್ತಾ ಇದ್ದಾರೆ. ಮಕ್ಕಳು ನೋಡಿದರೆ ಚಿಂತಿಲ್ಲ. ಆ ಮಕ್ಕಳ ಹಿರಿಯರು ನಾವು ಕೂಡ ನಮ್ಮ ಮಗ ನಮ್ಮ ಮಗಳು ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸಿದ್ದೀವಿ ಅಂತ ಹೇಳಿ ಮನೆಯಲ್ಲಿ ಮಕ್ಕಳಲ್ಲಿ ಇಂಗ್ಲೀಷ್ನಲ್ಲಿ ಮಾತಾಡಲಿಕ್ಕೆ ಪ್ರಯತ್ನ ಬರೋದು. ನನಗೆ ಇಂಗ್ಲೀಷ್ ಬರೋದಿಲ್ಲ, ಆದರೂ ಏನು ಅರುಕು ಮುರುಕು ಇಂಗ್ಲೀಷ್ನಲ್ಲಿ ಆ ಮಗು ಹತ್ರ ಮಾತಾಡಿ ಆ ಮಗುವಿನ ಇಂಗ್ಲೀಷು ಹಾಳು ಮಾಡೋದು, ಇಂಗ್ಲೀಷಿನ ಮರ್ಯಾದೆ ಕೂಡ ತೆಗೆಯೋದು, ಇದು ನಮ್ಮ ಅಭ್ಯಾಸ. ಇದು ನಿಲ್ಲಬೇಕು. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳ ಹತ್ರ ಮನೆಯಲ್ಲಿ ಮಾತ್ರ ನಾವು ನಮ್ಮ ಭಾಷೆಯನ್ನು ಮಾತೃಭಾಷೆಯನ್ನು ಮಾತಾಡಬೇಕು. ಆಗ ಮುಂದಿನ ಇನ್ನೂ ಕೆಲ ವರ್ಷಗಳು ನಮ್ಮ ಭಾಷೆ ಉಳಿತದೆ. ಮತ್ತು ಕಲಾವಿದರು ಯಾರಿದ್ದಾರೆ, ಒಂದು ಮೊದಲ ಸಿನಿಮಾಕ್ಕೆ ಯಾರು ತೆಗಿತಾರೆ ಅವರಿಗೆ ಯಾವ ಸಂಭಾವನೆಯನ್ನು ನಾವು ತಗೊಳ್ಳೋದಿಲ್ಲ, ಫ್ರೀಯಾಗಿ ಮಾಡ್ತೀವಿ ಅನ್ನೋದು ಆಶ್ವಾಸನೆ ಕೊಡಿ. ಯಾಕಂದರೆ ನಾನು ಕೂಡ ಕೊಂಕಣಿಯಲ್ಲಿ 8 ಫಿಲ್ಮ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಇವತ್ತಿನವರೆಗೆ ಯಾವುದೇ ಒಂದು ಫಿಲ್ಮಿನಲ್ಲಿ 1 ಪೈಸೆ ಸಂಭಾವನೆ ತಗೊಳ್ಳಿಲ್ಲ. ಸೊ ಹಾಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಫಿಲ್ಮ್ ತೆಗೆಯೋದು ಸುಲಭ ಅಲ್ಲ. ಚಿಕ್ಕ ಬಜೆಟಲ್ಲಿ ತೆಗಿಬೋದು. ನೋಡಿ ಇದ್ದಾರೆ, ಚಿಕ್ಕ ಬಜೆಟಲ್ಲಿ ತೆಗೆಯೋಕ್ಕೆ ಸಾಧ್ಯ ಉಂಟು. ಐಡಿಯಾ ಕೇಳಿ ಹೇಳ್ತಾರೆ ಅವರು. ದಯವಿಟ್ಟು ಇನ್ನು 1 ವರ್ಷದೊಳಗೆ ಅರೆಭಾಷೆಯಲ್ಲಿ ಒಂದು ಸಿನಿಮಾ ಬರಲೇಬೇಕು. ಈ ಸಂದರ್ಭದಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ತಾರನಾಥ್ ಗಟ್ಟಿ ಕಾಪಿಕಾಡ್, ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದ ಲತಾ ಗುತ್ಪಾಚೆ, ಲೋಕೇಶ್ ಉರುಬೈಲು, ಅರೆಭಾಷೆ ಕಲಾವಿದರ ಒಕ್ಕೂಟದ ಅಧ್ಯಕ್ಷರಾದ ಭವಾನಿ ಶಂಕರ ಅಡ್ತಲೆ, ನಟ ಮೈಮ್ ರಾಮದಾಸ್, ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್, ಸಂಗೀತ ಸಂಯೋಜಕ ಗಣೇಶ್ ಕೊಡಕಲ್, ವಿ4 ನ್ಯೂಸ್ನ ಪ್ರಾದೇಶಿಕ ಸುದ್ದಿ ಸಂಪಾದಕರಾದ ಪುಷ್ಪರಾಜ್ ಶೆಟ್ಟಿ, ಮಾರ್ಕೆಟಿಂಗ್ ಮ್ಯಾನೇಜರ್ ಪ್ರೀತೇಶ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ನಟ ಮೈಮ್ ರಾಮದಾಸ್ ಅವರು ನಟನೆಯ ಬಗ್ಗೆ ತರಬೇತಿಯನ್ನ ನೀಡಿದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.